नरेंद्र मोदी पहुंच चुके हैं डेडिकेशन टू द नेशन एंड फाउंडेशन स्टोन लेइंग फॉर रेल एंड रोड इंफ्रास्ट्रक्चर प्रोजेक्ट, यानी कि करीब करीब 28,000 करोड़ रुपए की परियोजनाओं का शिलान्यास एवं उद्घाटन। Singing in praise of Karunada Mate, the proud daughter of Bharat Mata, penned by literary colossus Kuvempu. ಕಿಕ್ಕೇರಿ ಕೃಷ್ಣಮೂರ್ತಿ, ಪದ್ಮಿನಿ ಓಕ್, ಸುರೇಖ ಮತ್ತು ತಂಡದವರಿಗೆ ನಾಡಗೀತೆಗಾಗಿ ನಮ್ಮ ಧನ್ಯವಾದಗಳು. ಇನ್ನೀಗ ಮಾನನೀಯ ಪ್ರಧಾನ ಮಂತ್ರಿಗಳಿಗೆ ಗೌರವದ ಸ್ವಾಗತವನ್ನ ಕೋರುವಂತಹ ಸಮಯ. Well, ladies and gentlemen, on behalf of the entire citizen fraternity of Karnataka, we request the Honorable Chief Minister, Shri Basavaraj Bommai, to kindly welcome and felicitate the Honorable Prime Minister of India, Shri Narendra Modi ji. ಬಂಧುಗಳೇ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮಗಾಗಿ ಆಗಮಿಸಿದ್ದಾರೆ. ನಿಮ್ಮ ಜೋರಾದ ಕರ್ತಾಡನೊಂದಿಗೆ ಅವರಿಗೆ ಇದೀಗ ಪೌರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಂದ. It's indeed a matter of great pride and privilege, ladies and gentlemen. The Honorable Prime Minister of India, Shri Narendra Modi ji, is here. ಅವರಿಗಾಗಿ ಈ ಶಾಲು, ಈ ವಸ್ತ್ರ, ಈ ಸುಂದರವಾದ ಪೇಟ, ಮೈಸೂರು ಪೇಟವನ್ನ ನೆನಪಿಸುವಂಥದ್ದು, ಇವೆಲ್ಲವೂ ಕರುನಾಡ ಜನತೆಯ ಪರವಾಗಿ ಮಾನನೀಯ ಪ್ರಧಾನ ಮಂತ್ರಿಗಳಿಗೆ ಅರ್ಪಿತವಾಗುತ್ತಿದೆ. ಬಂಧುಗಳಿಗೆ ಈ ಬೃಹದಾಕಾರದ ಸೊಗಸಾದ ಮಾಲಿಕೆ, the traditional Mysore Peta. We all remember the great son of Karnataka, Bharat Ratna, Sir M. Vishweshwaraya. And here we have the Honorable Prime Minister of India, Shri Narendra Modi, accepting the felicitation on behalf of the entire citizens of Karnataka. ಅಲ್ಲದೆ ಸಾಕ್ಷಾತ್ ಕಾಮಧೇನು ಇದೀಗ ಮಾನನೀಯ ಪ್ರಧಾನ ಮಂತ್ರಿಗಳಿಗೆ ಕರುನಾಡಿನ ಗೌರವದ ಕಾಣಿಕೆಯಾಗಿ ಅರ್ಪಣೆ. Most important, the blessings of Kamadhenu
ये नाडिन मेले सदा इरली, हम सबके ऊपर कामधेनु का आशीर्वाद सदा रहे, and let Kamadhenu bless us. Thank you very much, Honorable Prime Minister, for accepting the felicitation from the citizens of Karnataka. Dhanyavad, sir. Thank you very much. ನಂದಿನಿಯನ್ನ ಕೊಡುಗೆಯಾಗಿ ನೀಡಿದ್ದೇವೆ. ಒಪ್ಪಿಸಿಕೊಂಡಂತಹ ಮಾನನೀಯ ಪ್ರಧಾನಮಂತ್ರಿಗಳಿಗೆ ಮತ್ತೊಮ್ಮೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೀಗ ನಿಮ್ಮೆಲ್ಲರನ್ನು ಸ್ವಾಗತಿಸುವ ಸಮಯ. ಇದಕ್ಕಾಗಿ ಸ್ವಾಗತದ ನುಡಿಗಳು. We request the Honorable Union Minister for Parliamentary Affairs, Coal and Mines, Shri Prahalad Joshi, for the welcome address. ಬಂಧುಗಳೇ, ಸ್ವಾಗತಿಸಿ ಗೌರವಾನ್ವಿತ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ. ಬೋಲೋ ಭಾರತ್ ಮಾತಾ ಕಿ. ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ಸ್ನೇಹಿತರೆ, ಇತ್ತೀಚೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಬ್ಬ ಮುಖ್ಯಮಂತ್ರಿಯಾಗಿ ಮತ್ತು ಒಬ್ಬ ಪ್ರಧಾನಮಂತ್ರಿಯಾಗಿ, ಅಂದರೆ ಸರ್ಕಾರದ ಮುಖ್ಯಸ್ಥರಾಗಿ 20 ವರ್ಷಗಳನ್ನು ಪೂರೈಸಿದ್ದಾರೆ. 20 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಅವರು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. 8 ವರ್ಷಗಳ ಹಿಂದೆ ಮೇ ತಿಂಗಳಲ್ಲಿ ನಾವೆಲ್ಲರೂ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನಮ್ಮ ಪಾರ್ಲಿಮೆಂಟರಿ ಪಾರ್ಟಿಯ ನಾಯಕನನ್ನಾಗಿ ಆರಿಸಿದ್ವಿ. ಆ ಐತಿಹಾಸಿಕ ಸೆಂಟ್ರಲ್ ಹಾಲ್ದಲ್ಲಿ, ಕೇಂದ್ರೀಯ ಹಾಲ್ದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೊದಲನೇ ಬಾರಿಗೆ ಒಬ್ಬ ಎಂಪಿ ಆಗಿ ಆ ಪ್ರಜಾಪ್ರಭುತ್ವದ ಗುಡಿಗೆ ನಮಸ್ಕರಿಸಿ ಒಳಗೆ ಬಂದು ಒಂದು ಮಾತನ್ನ ಹೇಳಿದ್ರು. ಆ ಮಾತೇನು ಅಂತಂದ್ರೆ, ಹಿಂದಿಯಲ್ಲಿ ಆ ಮಾತನ್ನ ಹೇಳಿದ್ರು, ಮೇರಿ ಸರ್ಕಾರ ಗರೀಬೋ ಕೆ ಲಿಯೆ ಸಮರ್ಪಿತ ಸರ್ಕಾರ, ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದಂತಹ ಸರ್ಕಾರ ಆಗಲಿದೆ ಅನ್ನುವಂತಹ ಮಾತನ್ನು ಹೇಳಿದ್ರು. 8 ವರ್ಷಗಳಲ್ಲಿ ಹಲವು ಈ ರೀತಿಯ ಯೋಜನೆಗಳನ್ನು ಕೊಟ್ಟರು. ಇತ್ತೀಚೆಗೆ ಕೊಟ್ಟಂತಹ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಜಗತ್ತಿನಲ್ಲಿಯೇ ಒಂದು ಇತಿಹಾಸವನ್ನು ಸ್ಥಾಪನೆ ಮಾಡಿತು. 80 ಕೋಟಿ ಜನರಿಗೆ ಸತತವಾಗಿ 2 ವರ್ಷಗಳ ಕಾಲ ಕೊಟ್ಟಿರುವಂತಹ ಈ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು, ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಲಸಿಕಾಕರಣ ಕಾರ್ಯಕ್ರಮ ಇರಬಹುದು. ಜಗತ್ತಿನ ಅನೇಕ ದೇಶಗಳಲ್ಲಿ ಲಸಿಕೆ ಹಾಕಿಸಿಕೊಳ್ಳುವುದು, ಮಾಸ್ಕ್ ಹಾಕಿಕೊಳ್ಳುವುದರ ಬಗ್ಗೆ ಜಗಳ, ಹೋರಾಟಗಳು, ಸ್ಟ್ರೈಕ್ಗಳದು. ಆದರೆ ಭಾರತದಲ್ಲಿ ಮೋದಿಯವರ ನೇತೃತ್ವದಲ್ಲಿ 210 ಕೋಟಿಗಿಂತ ಹೆಚ್ಚು ಲಸಿಕಾಕರಣ ಮತ್ತು 80 ಕೋಟಿ ಜನರಿಗೆ ಅತ್ಯಂತ ಫ್ರೀ ಆಗಿ ಕೊಟ್ಟಿರುವಂತಹ ಈ ಒಂದು ಅನ್ನ ಯೋಜನೆ, ಈ ಅನ್ನ ಯೋಜನೆ, ಈ ತರದ ಅನೇಕ ಯೋಜನೆಗಳು, ಗರೀಬ್ ಕಲ್ಯಾಣ ಯೋಜನೆಯಿಂದ ಹಿಡ್ಕೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಆವಾಸ ಯೋಜನೆಯ ಜೊತೆಗೆ ಉಜ್ವಲ ಯೋಜನೆ, ಉಜ್ವಲ ಯೋಜನೆ ಜೊತೆಗೆ ಉಜಾಲ ಯೋಜನೆ. ನಾನು ಎಷ್ಟು ಯೋಜನೆಗಳನ್ನು ಹೇಳಿ, ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅನೇಕರು ಹಿಂದೆ ಘೋಷಣೆಗಳನ್ನು ಕೊಟ್ಟರು, ಆದರೆ ನಮ್ಮ ಪ್ರಧಾನಮಂತ್ರಿಗಳು ಪ್ರತಿ 15 ದಿವಸಕ್ಕೊಮ್ಮೆ ಬಡವರಿಗೆ ಒಂದು ಹೊಸ ಯೋಜನೆಯನ್ನು ಕೊಟ್ಟು ಇವತ್ತು 20 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ, 8 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ, ಬಡವರಿಗೆ ಸಮರ್ಪಿತವಾದ ಸರ್ಕಾರವನ್ನು 8 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಸವಣ್ಣನವರ ನಾಡಾದಂಥ, ನಾಡಪ್ರಭು ಕೆಂಪೇಗೌಡರ ನಾಡಾದಂಥ, ಕನಕದಾಸರ ನಾಡಾದಂಥ, ಸರ್ ಎಂ ವಿಶ್ವೇಶ್ವರಯ್ಯನವರ ನಾಡಾದಂಥ, ಸಂಗೊಳ್ಳಿ ರಾಯಣ್ಣನ ನಾಡಾದಂಥ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. प्रधानमंत्री जी, बसवण्णा के पुण्य भूमि में, सर एम विश्वेश्वरಯ್ಯ जी का ये पुण्य भूमि में, रायण्णा का ये संगोली रायण्णा का ये पुण्य भूमि में, चन्नम्मा का, रानी चन्नम्मा का ये पुण्य भूमि में मैं सारे कर्नाटक प्रदेश के ओर से, सारे कर्नाटक प्रदेश के जनता के ओर से मैं हार्दिक हार्दिक आपका स्वागत करता हूं, धन्यवाद करता हूं, अभिनंदन करता हूं. ಇವತ್ತು ಪ್ರಧಾನಮಂತ್ರಿಗಳು ರಸ್ತೆ, ರೈಲು, ಮೆಟ್ರೋ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ
ಸೆಂಟರ್ ಫಾರ್ ರೇನ್ ರಿಸರ್ಚ್ ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಾಗ್ಚಿ ಪಾರ್ಥಸಾರಥಿ ಶಿಲಾನ್ಯಾಸ ಆಸ್ಪತ್ರೆಗೆ ಶಿಲಾನ್ಯಾಸ ಮಾಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನ ದೇಶಕ್ಕೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಅದೇ ರೀತಿ ಸಬರ್ಬನ್ ರೈಲ್, ಬೆಂಗಳೂರಿನ ಆಶಾ ಕಿರಣವಾದಂತಹ, ಬೆಂಗಳೂರಿನ ಬಹುದೊಡ್ಡ ಅಪೇಕ್ಷೆ ಆದಂತಹ ಸಬರ್ಬನ್ ರೈಲ್ ಅನ್ನ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಟರ್ಮಿನಲ್ ಅನ್ನ ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ. ಮತ್ತು ರೈಲ್ವೆ ಪ್ರಾಜೆಕ್ಟ್ ನೆಲಮಂಗಲ ತುಮಕೂರು ಮತ್ತು ಷಟ್ಪಥಿ ಹೆದ್ದಾರಿಯನ್ನ ಇವತ್ತು ಸಮರ್ಪಣೆಯನ್ನ ಮಾಡಿ 33,000 ಕೋಟಿ ರೂಪಾಯಿ ಯೋಜನೆಯನ್ನ ಶಿಲಾನ್ಯಾಸ ಇಲ್ಲ ಉದ್ಘಾಟನೆಯನ್ನ ಮಾಡಿರುವಂತಹ ಪ್ರಧಾನಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಶತ ನಮನಗಳನ್ನ ಸಲ್ಲಿಸಿ ಅವರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರಾದಂತಹ, ನಮ್ಮೆಲ್ಲರಿಗೂ ಹಿರಿಯರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರನ್ನ, ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ, ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂತಹ ಸನ್ಮಾನ್ಯ ಬೊಮ್ಮಾಯಿ ಅವ್ರನ್ನ, ಸನ್ಮಾನ್ಯ ತಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಸೋಮಶೇಖರ್ ಅವ್ರನ್ನ, ಸನ್ಮಾನ್ಯ ಸೋಮಣ್ಣ ಅವ್ರನ್ನ, ಸನ್ಮಾನ್ಯ ಸದಾನಂದ ಗೌಡರನ್ನ, ಸನ್ಮಾನ್ಯ PC ಮೋಹನ್ ಅವ್ರನ್ನ, ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರನ್ನ ಸ್ವಾಗತಿಸಿ ತಮ್ಮೆಲ್ಲರನ್ನು ಪ್ರಧಾನಮಂತ್ರಿಗಳನ್ನ ನೋಡಲಿಕ್ಕೆ ಮಧ್ಯಾಹ್ನದ ಈ ಒಂದು ಸೆಕೆಯಲ್ಲಿ ಆಗಮಿಸಿರುವಂತಹ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸಿ ತಮಗೆ ಅತ್ಯಂತ ಆದರದ ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ ತಮ್ಮೆಲ್ಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಐತಿಹಾಸಿಕ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಆದರದಿಂದ ಸ್ವಾಗತ ನುಡಿಗಳ ಮುಖೇನ ಬರಮಾಡಿಕೊಂಡಿದ್ದಾರೆ ಮಾನನೀಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು. ಅವರಿಗೆ ಧನ್ಯವಾದಗಳ ಸಮರ್ಪಣೆ. Ladies and gentlemen, under the able leadership of the Honorable Prime Minister Shri Narendra Modi, the Honorable Chief Minister of Karnataka Shri Basavaraj Bommai is striving day in and day out for the Nirman of Nava Karnataka for Nava Bharat. We request the Honorable Chief Minister of Karnataka Shri Basavaraj Bommai to address all of us. ಸ್ವಾಗತಿಸೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನು. बोलो भारत माता की, भारत माता की. ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರಿಗೆ, ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಸುಮಾರು 33,000 ಕೋಟಿ ರೂಪಾಯಿಯ ಅಭಿವೃದ್ಧಿಯ ಯೋಜನೆಗೆ ಉದ್ಘಾಟನೆ ಶಿಲಾನ್ಯಾಸ ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತ ಕಂಡ ಅತ್ಯಂತ ಶ್ರೇಷ್ಠ ದಕ್ಷ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರೇ, ಕೇಂದ್ರ ಸಚಿವರು, ಆತ್ಮೀಯರು, ಕರ್ನಾಟಕವನ್ನು ಅತ್ಯಂತ ಸಮರ್ಥವಾಗಿ ಪ್ರತಿನಿಧಿಸುವಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರೇ, ಗಂತವತ್ತ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರೇ, ಹಾಗೂ ನಮ್ಮ ಸಚಿವ ಸಂಪುಟದ ಸಹೋದರಿಗಳಾದಂಥ ವಿ ಸೋಮಣ್ಣ ಅವರೇ, ಸೋಮಶೇಖರ್ ಅವರೇ, ಹಾಗೂ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡಜಿ ಅವರೇ, ಹಾಗೂ ಸಂಸತ್ ಸದಸ್ಯರಾದಂಥ PC ಮೋಹನ್ ಅವರೇ, ತೇಜಸ್ವಿ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಕರ್ನಾಟಕದ ಪ್ರಗತಿಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ಒಂದು ದಿನ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಇವತ್ತು 33,000 ಕೋಟಿ ರೂಪಾಯಿಯ ಈ ಯೋಜನೆ ಸಂಪೂರ್ಣವಾದಾಗ ನಮ್ಮ ಕರ್ನಾಟಕದ GDP 2% ತನ್ನಿಂದ ತಾನೇ ಹೆಚ್ಚಾಗ್ತದೆ. ಅಷ್ಟು ಮಹತ್ವದ ಒಂದು ಯೋಜನೆ ಇದು. ನಮ್ಮೆಲ್ಲರ ಬಹಳ ದಿನಗಳ ಕನಸು ಬೆಂಗಳೂರಿನ ಈ ಜನದಟ್ಟಣೆ, ವಾಹನ ದಟ್ಟಣೆಯನ್ನ ನಿವಾರಣೆ ಮಾಡಲು ಸಬರ್ಬನ್ ಟ್ರೈನ್ ಬಹಳ ವರ್ಷದಿಂದ ನೆನೆಗುದಿ ಬಿದ್ದಿತ್ತು. ಅದನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿ
ಕೇಂದ್ರದ ಸಹಾಯವನ್ನ ಮಾಡಿ ಇವತ್ತು ಸಬರ್ಬನ್ ಒಂದು ಯೋಜನೆಗೆ ಶಿಲಾಶಾಸನವನ್ನು ಮಾಡ್ತಾ ಇದ್ದಾರೆ. ಅದು 4 ದಿಕ್ಕಿನಲ್ಲಿ ಬೆಂಗಳೂರಿನ ಈ ವಿವಿಧ ಭಾಗಗಳನ್ನು ಸಂಪರ್ಕ ಮಾಡುವಂತ ಒಂದು ಅದ್ಭುತವಾದಂಥ ಒಂದು ಯೋಜನೆ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಬೆಂಗಳೂರಿನ ಒಂದು ಇತಿಹಾಸದಲ್ಲಿ ಬರೆದಿಡುವಂಥ ಒಂದು ದಿನ. ಅದೇ ರೀತಿ ಇವತ್ತು ನಮ್ಮ ಯಲಹಂಕದಿಂದ ಹೈದರಾಬಾದ್ಗೆ ಡಬಲಿಂಗ್ ಲೈನು, ಅರಸೀಕೆರೆ ಮತ್ತು ತುಮಕೂರು ನಡುವೆ ಇಲೆಕ್ಟ್ರಿಫಿಕೇಷನ್ನು, ಕೊಂಕಣ್ ರೈಲ್ವೆ 700 ಕಿಲೋಮೀಟರ್ಗಿಂತ ಹೆಚ್ಚು ಇಲೆಕ್ಟ್ರಿಫಿಕೇಷನ್ನು, ಬಹಳ ಮಹತ್ವದ ಯೋಜನೆಗಳಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಮತ್ತು ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಇವತ್ತು ತುಮಕೂರು ಹತ್ರ ಬರ್ತಾ ಇದೆ. ಅದು 5 ರಾಜ್ಯಗಳಿಗೆ ಕನೆಕ್ಟ್ ಆಗುವಂಥ ಬಹಳ ಮಹತ್ವಾಕಾಂಕ್ಷಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯ ಒಂದು ಯೋಜನೆ ಇವತ್ತು ಅದು ಬರ್ತಾ ಇದೆ ಬಂಧುಗಳೇ. ಮತ್ತು ಹಲವಾರು ರಸ್ತೆಗಳು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ವಿಶೇಷವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಿರುವಂತಹದ್ದು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್, ಅದು ಇವತ್ತು ಶಿಲಾಶಾಸನವನ್ನು ಮಾಡ್ತಾ ಇದ್ದೇವೆ. ಅದು ಬರುವಂತ ದಿನಗಳಲ್ಲಿ ಇಡೀ ಬೆಂಗಳೂರಿನ ಡಾಬೆಸ್ಪೇಟೆಯಿಂದ ಓಲ್ಡ್ ಮಡ್ರಾಸ್ ರೋಡ್ವರೆಗೂ ಸಂಪೂರ್ಣವಾದಂಥ ಒಂದು ಕನೆಕ್ಷನ್ ಆಗ್ತದೆ. ಇದರಿಂದ ಬೆಂಗಳೂರಿನ ಟ್ರಾಫಿಕ್ ಅನ್ನು ಸಂಪೂರ್ಣವಾಗಿ ಡಿಕಂಜೆಸ್ಟ್ ಮಾಡಬಹುದು. ಮತ್ತು 4 ಸ್ಯಾಟಲೈಟ್ ಟೌನ್ಗಳಿಗೆ ಕನೆಕ್ಷನ್ ಅನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ. ಹೀಗೆ ಒಬ್ಬ ದೂರದೃಷ್ಟಿ ನಾಯಕ ಈ ದೇಶವನ್ನು ಆಳ್ತಿರುವಂಥ ಈ ಸಂದರ್ಭದಲ್ಲಿ ಈ ಯೋಜನೆಗಳು ಅವರ ದೂರದೃಷ್ಟಿಯಿಂದ ಹೊರಬಂದಿರುವಂತಹದ್ದು. ಇದಕ್ಕೆಲ್ಲ ಯೋಜನೆಗಳಿಗೂ ಕೂಡ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರ ಒಂದು ದೊಡ್ಡ ಸಹಾಯ ಹಸ್ತ ಕರ್ನಾಟಕಕ್ಕಿದೆ, ಕರ್ನಾಟಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಒಬ್ಬ ರಾಜಕಾರಣಿ ಕಣ್ಣು ಮುಂದಿನ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿಯ ಕಣ್ಣು ಮುಂದಿನ ಜನಾಂಗದ ಮೇಲೆ ಇರ್ತದೆ. A politician has eye on next election, a statesman has eye on next generation. And here is one statesman of our lifetime where he's always his vision is for the development of the nation and next generation of the nation. 75 ವರ್ಷ ನಮಗೆ ಸ್ವತಂತ್ರ ಬಂದಂತ ಈ ಸಂದರ್ಭದಲ್ಲಿ 75 ವರ್ಷದ ಅವಲೋಕನವನ್ನ ಮಾಡಿ ಅಮೃತ ಮಹೋತ್ಸವಕ್ಕೆ ಹೊಸ ಶಕ್ತಿಯನ್ನ ಊರ್ಜಾವನ್ನ ಕೊಟ್ಟಿರುವಂತ ನರೇಂದ್ರ ಮೋದಿಜಿ ಅವರು ಅಲ್ಲಿಗೆ ನಿಲ್ಲಿಲ್ಲ. ಮುಂದಿನ 25 ವರ್ಷ ಅಂದ್ರೆ 2047 ಸ್ವತಂತ್ರ ಬಂದು ಶತಮಾನೋತ್ಸವ ಸಂದರ್ಭದಲ್ಲಿ ಮುಂದಿನ 20 ವರ್ಷ ಅಮೃತ ಕಾಲ ಅಂತಂದು ಅವರು ಘೋಷಣೆಯನ್ನ ಮಾಡಿದ್ದಾರೆ. ಅಮೃತ ಕಾಲವನ್ನ ಘೋಷಣೆ ಮಾಡಿ ಅದಕ್ಕೆ ವಿವಿಧ ಯೋಜನೆಗಳನ್ನ ಮಾಡಿ 2047ರಲ್ಲಿ ಇಡೀ ಜಗತ್ತಿನಲ್ಲಿ ಭಾರತ ಅತ್ಯಂತ ಶ್ರೇಷ್ಠ ರಾಜ್ಯ ಆಗಬೇಕು, ನಮ್ಮ ಭಾರತ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಆಗಬೇಕು, ನಮ್ಮನ್ನು ಒಂದು ರಾಷ್ಟ್ರ ಆಗಬೇಕು ಅನ್ನುವಂತ ಒಂದು ಚಿಂತನೆ, ಕೇವಲ ಚಿಂತನೆ ಅಲ್ಲ, ಅದಕ್ಕೆ ಕಾರ್ಯಸೂಚಿ ಅಷ್ಟೇ ಅಲ್ಲ, ದಿಕ್ಕಸೂಚಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಗತಿಶಕ್ತಿಯನ್ನು ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಕೊಟ್ಟಿದ್ದಾರೆ ಬಂಧುಗಳೇ. ಆದ್ರಿಂದ ಈ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕನ್ನುವಂತ ಒಂದು ಮಾರ್ಗಸೂಚಿ ಏನಿದೆ ಅವ್ರದ್ದು, ಅದೇ ದಾರಿಯಲ್ಲಿ ನಾವು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದ್ದೇವೆ. ಅವ್ರದ್ದು ಕೇವಲ ದೊಡ್ಡ ಯೋಜನೆಗಳಲ್ಲ, ಮಾನವ ಸಂಪನ್ಮೂಲನ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋಬೇಕು. ಹೀಗಾಗಿ ಸ್ವಚ್ಛ ಭಾರತದ ಅವಶ್ಯಕತೆ ಇದೆ. ಸ್ವಚ್ಛದಿಂದ ಆರೋಗ್ಯ, ಪ್ರತಿಯೊಬ್ಬ ನಾಗರಿಕರ ಆರೋಗ್ಯ ಸರಿ ಇರಬೇಕು ಅಂತ ಹೇಳಿ ಆಯುಷ್ಮಾನ್ ಭಾರತ್ ಅನ್ನುವಂಥ ಯೋಜನೆಯನ್ನ ಮಾಡಿದ್ದಾರೆ. ಅದೇ ರೀತಿ ಕಿಸಾನ್ ಸನ್ಮಾನ್ ಯೋಜನೆಗಳನ್ನ ಮಾಡಿದ್ದಾರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಮಾಡಿದ್ದಾರೆ. ಬಡ ಜನರಿಗೆ ಹಲವಾರು ಯೋಜನೆಗಳನ್ನು ಇವತ್ತು ಮಾಡಿದ್ದಾರೆ. ಕರ್ನಾಟಕಕ್ಕೆ ಅವರ ಕೊಡುಗೆ ಏನು ಅಂತ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ. ಅದಕ್ಕಿಷ್ಟೇ ಉತ್ತರ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕರ್ನಾಟಕಕ್ಕೆ 53.83 lakh farmers have been benefited by PM Kisan ಯೋಜನಾ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ 34 lakh ಮನೆಗಳಿಗೆ ಇವತ್ತು ವಿದ್ಯುತ್ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನ ಪ್ರಧಾನಮಂತ್ರಿ ಯೋಜನೆಯಿಂದ ಇವತ್ತು ನಾವು ಕರ್ನಾಟಕದಲ್ಲಿ ಮಾಡಿದ್ದೇವೆ. ಜಲ್ ಜೀವನ್ ಮಿಷನ್ ನಲ್ಲಿ ಇವತ್ತು 48 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿನ ಒಂದು ಯೋಜನೆಯನ್ನು ಮಾಡಿದ್ದೇವೆ ಬಂಧುಗಳೇ. ಇವತ್ತುವರೆಗೂ ಹಲವಾರು ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ.
ಆದರೆ ಯಾರಿಗೂ ಕೂಡ ಒಂದು ದೂರದೃಷ್ಟಿ, ಶಕ್ತಿ, ಆ ಒಂದು ಬದ್ಧತೆ ಇರಲಿಲ್ಲ. ಎಲ್ಲರ ಮನೆ ಮನೆಗೆ ನೀರು ಕೊಡ್ತೇವೆ ಅನ್ನುವಂಥ ಧೈರ್ಯ ಇರಲಿಲ್ಲ, ಯಾಕಂದ್ರೆ ಅದು ಬಹಳ ಕಷ್ಟ ಸಾಧ್ಯ. ಆದರೆ ನಮ್ಮ ನರೇಂದ್ರ ಮೋದಿಜಿಯವರು ಸಂಕಲ್ಪವನ್ನು ಮಾಡಿ ಈ ದೇಶದ ಪ್ರತಿಯೊಬ್ಬ ಗ್ರಾಮೀಣ ಮತ್ತು ಶಹರದಲ್ಲಿರುವಂಥ ಮನೆ ಮನೆಗೆ ನೀರನ್ನು ಕೊಡ್ತೇವೆ, ಘರ್ ಘರ್ ಮೇ ಗಂಗಾ ಅಂತ ಹೇಳಿ ಜಲ್ ಜೀವನ್ ಮಿಷನ್ ಅನ್ನು ಮಾಡಿದ್ದಾರೆ. ಅದಕ್ಕೆ ಬಹಳಷ್ಟು ಇವತ್ತು ಯೋಜನೆಯನ್ನು ಮಾಡಿ ಹಣವನ್ನು ಕೊಡೋದಷ್ಟೇ ಅಲ್ಲ, ಅದಕ್ಕೆ ಯೋಜನಾಬದ್ಧವಾದಂಥ ಕಾರ್ಯಸೂಚಿಯನ್ನು ಕೂಡ ಕೊಟ್ಟಿದ್ದಾರೆ. 2024ಕ್ಕೆ ಪ್ರತಿಯೊಂದು ಮನೆಗಳಿಗೆ ನಲ್ಲಿಯಿಂದ ನೀರು ಕೊಡುವಂಥ ಯೋಜನೆಯನ್ನು ಮಾಡಿದ್ದಾರೆ. ಆ ಧೈರ್ಯವನ್ನು ತಗೊಂಡಿರುವಂಥದ್ದು ನಮ್ಮ ನರೇಂದ್ರ ಮೋದಿಜಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಈಗಾಗಲೇ ಸ್ವನಿಧಿ ಯೋಜನೆ 1.54 lakh street vendors have been benefited by Swanidhi Yojane of our beloved Prime Minister Narendra Modi ji. ನಾನು ಇಷ್ಟೇ ಹೇಳ ಬಯಸ್ತೇನೆ, ಭಾರತ ಒಂದು ಹೊಸ ಒಂದು ಚಿಂತನೆಯಿಂದ ಹೊಸ ದಿಕ್ಕ ಸೂಚಿಯಲ್ಲಿ ಯಾಕೆ ಹೋಗ್ತಾ ಇದೆ ಅಂತಂದ್ರೆ, ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇವತ್ತು ನ್ಯಾಷನಲ್ ಹೈವೇ ಇಡೀ ದೇಶದಲ್ಲಿ ಪ್ರತಿ ದಿವಸ 1 ಕಿಲೋಮೀಟರ್ ಆಗೋದು ಇವತ್ತು 16-17 ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗ್ತಾ ಇದೆ. ಅದೇ ರೀತಿ 415 ಹೊಸ ರೂಟ್ಗಳ ಏರ್ಪೋರ್ಟ್, ಇವತ್ತು 67 ಏರ್ಪೋರ್ಟ್ಗಳನ್ನು ಇವತ್ತು ಹೊಸದಾಗಿ ನರೇಂದ್ರ ಮೋದಿಜಿಯವರ ಸರ್ಕಾರ 8 ವರ್ಷದಲ್ಲಿ ಇವತ್ತು ಮಾಡಿದೆ. ಮತ್ತು 5 ನಗರಗಳಿಗೆ ಮೆಟ್ರೋನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸಾಗರ್ ಮಾಲಾದಲ್ಲಿ 194 ಪ್ರಾಜೆಕ್ಟ್ಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಮತ್ತು 387 ಇದ್ದು 596 ಹೊಸ ಮೆಡಿಕಲ್ ಕಾಲೇಜನ್ನು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೂ ಕೂಡ 4 ಹೊಸ ಮೆಡಿಕಲ್ ಕಾಲೇಜು ಅವರ ಯೋಜನೆಯಲ್ಲಿ ಇವತ್ತು ಬಂದಿದೆ ಬಂಧುಗಳೇ. ಆದ್ದರಿಂದ ನಾನು ಇಷ್ಟೇ ಹೇಳ ಬಯಸ್ತೇನೆ, ಕರ್ನಾಟಕ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಅವರ ಯೋಜನೆಗಳಿಗೆ ನಾವು ಹೆಜ್ಜೆ ಹಾಕುತ್ತಾ ನಾವು ಮುನ್ನಡೀತಾ ಇದ್ದೇವೆ. ನನ್ನ ಆಸೆ ಇಷ್ಟೇ, ಪ್ರಧಾನಮಂತ್ರಿಗಳ ಕನಸಿದೆ, $5 ಟ್ರಿಲಿಯನ್ ಎಕಾನಮಿ ಆಗಬೇಕು ನಮ್ಮ ದೇಶದ್ದು ಅಂತ. ಆ 5 ಟ್ರಿಲಿಯನ್ ಎಕಾನಮಿಯಲ್ಲಿ ಕನಿಷ್ಠ ಒಂದು 4 ಅಂಶ ಅಂದ್ರೆ $1.2 ಟ್ರಿಲಿಯನ್ ಎಕಾನಮಿ ಕರ್ನಾಟಕದಿಂದ ಭಾರತಕ್ಕೆ ಕೊಡಬೇಕನ್ನುವಂಥ ಚಿಂತನೆ ನಮ್ದಾಗಿದೆ. ಕರ್ನಾಟಕ ಅತ್ಯಂತ ಪ್ರಗತಿಪರ ಇರುವಂಥ ರಾಜ್ಯ. ಅಗ್ರಿಕಲ್ಚರಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ಟೆಕ್ನಾಲಜಿಯಲ್ಲಿ ಕಳೆದ 1 ವರ್ಷ 4 ಕ್ವಾರ್ಟರಲ್ಲಿ ಹೈಯೆಸ್ಟ್ FDI ಕರ್ನಾಟಕದಲ್ಲಿ ಬಂದಿದೆ. ಹೈಯೆಸ್ಟ್ ಅಗ್ರಿಕಲ್ಚರ್ ಔಟ್ಪುಟ್ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ. ಇವತ್ತು ಸ್ಟೇಟ್ ಹೈವೇಗಳು, 5 ಹೊಸ ಏರ್ಪೋರ್ಟ್ಗಳು, 3 ಬಂದರುಗಳು, ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ. SC ST ಮಕ್ಕಳಿಗೆ ವಿಶೇಷವಾಗಿರುವಂಥ ಅನುದಾನ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ವಿವರಕ್ಕೆ ಹೋಗೋದಿಲ್ಲ. ಆದರೆ ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ನವ ಭಾರತದ ಅವರ ಕಲ್ಪನೆಗೆ ನವ ಕರ್ನಾಟಕ ಸಾಥ್ ಕೊಡ್ತದೆ. ನಾವು ಅವ್ರ ಜೊತೆಗಿದ್ದೇವೆ. ಅವರ ಆಶೀರ್ವಾದ ನಮಗಿದ್ದರೆ ಖಂಡಿತವಾಗೂ ನವ ಕರ್ನಾಟಕದ ನಿರ್ಮಾಣ ಮಾಡುವಂಥ ಕನಸನ್ನ ನಾವು ನೆನಸು ಮಾಡ್ತೇವೆ. ನಿಮ್ಮೆಲ್ಲರ ಒಂದು ಸಹಕಾರ, ಆಶೀರ್ವಾದ ಇರಲಿ. ನಿಮ್ಮ ಆಶೀರ್ವಾದದಲ್ಲಿ ದೊಡ್ಡ ಶಕ್ತಿ ಇದೆ. ಆ ಆಶೀರ್ವಾದ ಮುಖಾಂತರ ಆ ಕನಸನ್ನ ನೆನಸು ಮಾಡ್ತೇವೆ. ಅದಕ್ಕಾಗಿ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಕ್ಷರ ಸಹ ನಾವು ಅದನ್ನು ರೂಪಿಸಿ ತೋರಿಸ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದ. ಕರುನಾಡಿನಲ್ಲಿ ಅಭಿವೃದ್ಧಿಯ ಹೊಸ ಶಕೆಯನ್ನು ಆರಂಭಿಸೋಣ ಎಂಬ ಸ್ಫೂರ್ತಿದಾಯಕ ಕರೆಯನ್ನು ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವದ ವಂದನೆಗಳನ್ನು ಅರ್ಪಿಸಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬಂಧುಗಳೇ, now the most important moment is dedication of the various projects for the overall growth of Karnataka. It's indeed our privilege and pleasure to request the Honorable Prime Minister of India, Shri Narendra Modi ji, for the unveiling of plaque to mark the dedication to the nation of the various projects. First we have Sir M. Vishweshwaraya, Railway Terminal, Bengaluru.
Sir M. Vishweshwaraya Railway Terminal, Bengaluru, rupees 314 crores. Centrally air-conditioned terminal, a first in South India. Decongest KSR Bengaluru and Yeshwantpur terminals and enable starting of new trains. That's the hallmark of this project. And now, the next inauguration is the doubling of Yelahanka, Penukonda and Arsikere Tumakuru railway lines by the Honorable Prime Minister. Yelahanka Penukonda double line of 120.53 kilometers and double line of 96 kilometers of Arsikere and Tumakuru railway line. Next. 100% electrification of Konkan Railway. As we are all aware, 1,287 crores. 70% savings in fuel expenditure and reduction in pollution is the 100% electrification of Konkan Railway. ಶೇಕಡ 100ರಷ್ಟು ವಿದ್ಯುದೀಕರಣ. ಈ ಎಲ್ಲ ಹೊಸ ಯೋಜನೆಗೆ ಚಾಲನೆ ದಕ್ಕಿದೆ. ಇನ್ನೀಗ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಫ್ಲಾಗಿಂಗ್ ಆಫ್ ಟ್ರೈನ್ಸ್ via video link from Tumakuru, Arsikere, Yelahanka, Ratnagiri, Madgaon and Udupi. This is a very important thing, connecting India, the various places starting from Tumakuru, Arsikere, Yelahanka, Ratnagiri, Madgaon and Udupi. And the audience in the 6 places are all waiting for the Honorable Prime Minister to flag off. ಹಸಿರು ನಿಶಾನೆ ತೋರುತ್ತಿದ್ದಾರೆ ಮಾನನೀಯ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಜಿ ಅವರು. Thank you so much, sir. ತುಮಕೂರು, ಅರಸೀಕೆರೆ, ಯಲಹಂಕ, ರತ್ನಗಿರಿ, ಮಡಗಾಂವ್ ಮತ್ತು ಉಡುಪಿ. Thank you, sir. And we now. And now we have the Honorable Prime Minister for unveiling of the plaque to mark the laying of the foundation stone of Bengaluru Suburban Rail Project. 15,767 crores. Connects Bengaluru with suburban areas and neighboring satellite towns and decongests the traffic. Helps in ease of movement for citizens of Bengaluru, reduces transit time and saves a lot of man hours. And multimodal transport system, importantly, after completion, more than 10 lakh passengers will use this facility daily. Next. Bengaluru Cantonment and Yeshwantpur Railway Station redevelopment projects. Redevelopment of Bengaluru Cantonment Station. This iconic and heritage station will be redeveloped into a world-class building, and also redevelopment of Yeshwantpur Station. And now we request the Honorable Prime Minister and to kindly be seated as we have a screening of the short film on railway projects. ಈ ರೈಲ್ವೆ ಯೋಜನೆಗಳ ಕುರಿತಾಗಿ ಒಂದು ಕಿರುಚಿತ್ರ ಇದೀಗ ಪರದೆಯ ಮೇಲೆ. Video please. Indian Railways, the national transporter, is hailed as the lifeline of the nation. We not only carry passengers and goods, but also billions of dreams to their destinations. In the era of Amrit Kal, as the nation is celebrating Azadi Ka Amrit Mahotsav, under the dynamic leadership of Prime Minister Shri Narendra Modi, the development of railway infrastructure in Karnataka has received an exponential thrust. सपने कैसे सच हो सकते हैं, ये देखना हो तो आज इसका एक उत्तम उदाहरण भारतीय रेलवे भी बन रहा है. Various new lines, doubling and electrification projects worth rupees 34,000 crores have been sanctioned and are in progress, known as the Silicon Valley and startup capital of India. Bengaluru is one of the fastest growing metropolitan cities of the world, mapping the requirement of the next 50 years to augment the capacity of the existing KSR, Bengaluru and Yeshwantpur junctions. A modern world-class terminal has been constructed. This airport-like centrally air-conditioned station, named after the eminent statesman
engineer nation builder, Bharat Ratna, Sir M. Visvesvaraya, is a harmonious blend of practical convenience and aesthetics. The terminal sports an attractive look with monumental national flag, selfie point, beautifully landscaped garden, and airport-like LED lighting. With the operationalization of this terminal, detentions of trains at KSR Bengaluru and Yeshwantpur railway stations are avoided, and more number of trains can be originated from Bengaluru. The doubling between Tumakuru and Arsikere has enhanced section capacity and will enable running of more number of passenger trains. Tumakuru hosts India's first mega food park and is an upcoming smart city. The doubling between Yelahanka, Penukonda link connecting Bengaluru and Secunderabad. This has helped in maintaining the punctuality of commuter train services during peak hours and improved the mobility of goods trains. This will enable running of more number of MEMU train services, which will benefit daily office-going public, students, farmers, traders, commuting between Penukonda to Bengaluru. To meet the needs of the future, redevelopment of Bengaluru Cantonment, one of the oldest railway stations in the city, and Yeshwantpur station, a major junction station, are being undertaken. The stations will be redeveloped into airport-like world-class, Divyang-friendly green buildings with state-of-the-art modern features enabling seamless multimodal integration. Marching on the fast track towards the mission of net zero carbon emission, Konkan Railway has accomplished the 100% electrification. This has brought significant savings in fuel expenditure along with seamless operation on electric traction on the west coast, thus enabling a pollution-free mode of transportation. Inspired by the far-sighted vision of Prime Minister Shri Narendra Modi, Railways is emerging as a forerunner in scripting a new chapter in the enhancement of convenience, comfort, connectivity and capacity for everyone. Indian Railways is on the fast track to impart Gati for the Pragati of Bharat. Bharatiya Railway, Namma Jeevanadi. That was a short film on all railway projects. And now, Bengaluru Ring Road in two different areas is now being converted into a 4-lane. We request the Honorable Prime Minister to dedicate this to the nation, the Bengaluru Ring Road in two different packages. Bengaluru Ring Road, 2 packages. Foundation stone is being laid for this. Thank you, sir. And now, 6-laning of Nelamangala-Tumakuru section. The Honorable Prime Minister will also dedicate a host of dedications, and this is the 6th laning of Nelamangala-Tumakuru section. The foundation stone, 29.435 kilometers, Nelamangala-Tumakuru, including Tumakuru bypass section of NH 48. Next, widening of Panjalkatte to Charmadi section of NH 73. Kilometer 40 to kilometer 75, Panjalkatte to Charmadi section of NH 73, length of 33.1 kilometers. Next, the rehabilitation of and upgradation of Madhugiri Gauribidnuru Chikballapur section of NH 69. ರಸ್ತೆ ಅಗಲೀಕರಣ ಮತ್ತು ಉನ್ನತೀಕರಣ.
Next, ladies and gentlemen, multi-modal logistics park and external trunk connectivity to multi-modal logistics park in Bengaluru. Rupees 7,231 crores, 186 kilometers length, will drive economic growth and trade competitiveness of the country, the multi-modal logistic park. Thank you, sir. And now, once again, a short film will be screened on these road projects. India has seen unprecedented progress in all spheres in the last 8 years. Under the visionary leadership of our Prime Minister, Shri Narendra Modi ji. It is because of his decisive measures, tireless efforts and people-centric initiatives that people shower their love and affection on him as their own. आज भारत आधुनिक इंफ्रास्ट्रक्चर के निर्माण के लिए ज्यादा से ज्यादा इन्वेस्टमेंट करने के लिए प्रतिबद्ध है, तो वही आज का भारत हर वो कदम भी उठा रहा है जिससे प्रोजेक्ट्स में देरी ना हो, रुकावटें ना आए, कम समय पर पूरा हो. Modern and future-ready connectivity is being ensured across the country, and Karnataka has emerged as an equal partner in this growth journey. Strengthening the vision of Prime Minister Shri Narendra Modi ji, road infrastructure projects worth over rupees 2 lakh crore are being developed in Karnataka. Minister for Road, Transport and Highways Shri Nitin Gadkari ji and Chief Minister of Karnataka Shri B.S. Bommai ji are determined to fast-track and complete the infrastructure projects in record time. Recently, foundation stone was laid for Bengaluru-Chennai Expressway. Today is a historic day for the people of Karnataka as the Honorable Prime Minister is laying the foundation stone for 6 projects costing about rupees 7,300 crore. 4-laning of Bengaluru Ring Road from Belagondapalli to Tamil Nadu border and Hoskote to Tamil Nadu border will provide seamless connectivity to 6 national highways and 8 state highways passing through Bengaluru. It will also provide seamless connectivity to major ports of Chennai, Mangaluru and Krishnapatnam, thereby reducing logistics cost and furthering ease of doing business. The project related to 6-laning of Neelamangala Tumakuru section is a part of Mumbai-Pune-Chennai corridor that will decongest traffic in Bengaluru city, eliminate 13 black spots and ensure a safe and convenient movement for people of the region. Upgradation of Punjalakatte to Charamadi section will provide alternate route between central Karnataka and Mangaluru for landslides-prone stretches of Shiradi Ghat during monsoon. It will also be beneficial for pilgrims visiting to Dharmasthala and Surya temples and tourists coming to Chikamagaluru, Beluru and Halebeedu. Upgradation work on Madhugiri, Gauri-Bidanur, Chikkaballapur section will improve interstate connectivity between Karnataka and Andhra Pradesh and ensure easy access to bigger markets for local produce like cotton, silk and mangoes. As a part of PM Gati Shakti National Master Plan, multimodal logistics park at Bengaluru is being developed at a cost of rupees 1,800 crore. It will give a big boost to the trade and business related to commodities like electrical goods, rice, spices, automobiles, cement, apparel and fast-moving consumer goods. Furthering rail line of 4.5 km from Dodabeli railway station and road from Init 648 to MMLP will provide end-to-end connectivity. The logistics park will play a key role in rapid progress of these sectors and create a lot of employment opportunities for local youth. All the projects will create 21st century road infrastructure for the people of Karnataka, ensure ease of living, transform urban landscape and go a long way in making a self-reliant India. Indeed, Navabharat there, the heralding of a new era. ಬೆಂಗಳೂರು ಉಪನಗರ ರೈಲು ಯೋಜನೆ, ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್ 15,767 ಕೋಟಿ ರೂಪಾಯಿಗಳ ವೆಚ್ಚ,
148 ಕಿಲೋಮೀಟರ್ಗಳ ಉದ್ದ. ಇದನ್ನ ಸಂಭ್ರಮಿಸುವ ಸಲುವಾಗಿ ಅಂಚೆ ಇಲಾಖೆ ಒಂದು ಅಂಚೆ ಲಕೋಟೆಯನ್ನ ಹೊರತಂದಿದೆ. And now it's time for the release of postal cover on Bengaluru Suburban Rail Project. We request the Honorable Pradhan Mantri Ji for the release of the postal cover via digital means in Bengaluru Suburban Rail Project, followed by a video. Namma Bengaluru is a progressive, prosperous and pioneering city. Brand Bengaluru is a perfect blend of tradition and technology, culture and cosmopolitanism. The garden city continues to expand 360 degrees, 365 days. Additionally, the floating population of 20 lakhs per day has added to the density. Even adjoining areas in Bengaluru rural and neighboring districts seek a rail-based transit system which provides better rural and urban connectivity. Demonstrating a spirit of cooperative federalism, state and union government gave formal approval for the BSRP. The 4 corridors on completion will bring in better connectivity, improved productivity and enhanced economic activity. BSRP's 4 corridors with its 148-kilometer network and 57 new stations will carry more than 10 lakh passengers a day. BSRP's coaches will be metro-like and provide a delightful travel experience to all sections of society at affordable cost. By eliminating 23 level crossings, it will ease traffic congestion in many pockets of Bangalore. Suburban Rail, Sakkat Rail. Namma Ride, Namma Pride. ಈ ಎಲ್ಲ ಉದ್ಘಾಟನೆ, ಶಂಕುಸ್ಥಾಪನೆ, ಹಸಿರು ನಿಶಾನೆ, ಲೋಕಾರ್ಪಣೆಯನ್ನ ಆಗು ಮಾಡಿಕೊಟ್ಟಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ವಂದನೆಗಳು. ಬಂಧುಗಳೇ, ಇನ್ನು ಯಾರ ಆಗಮನ ನಮ್ಮೆಲ್ಲರಲ್ಲಿ ನವಚೇತನ ಮೂಡಿಸಿದೆಯೋ, ಯಾರ ಉಪಸ್ಥಿತಿ ನವೋದಯಕ್ಕೆ ನಾಂದಿ ಹಾಡಿದೆಯೋ, ಯಾರ ನುಡಿಗಳಿಗಾಗಿ ನಾವು ಕಾಯುತ್ತಿದ್ದೇವೆಯೋ ಅವರೀಗ ಮಾತನಾಡುವ ಸುಸಮಯ ಬಂದಿದೆ. Well, ladies and gentlemen, he is an illuminati. He illuminates the mind and lives of not just Indians. He inspires not just Indians, but the entire world. He is a true world leader. So, ladies and gentlemen, put your hands together. Swagat kijiye Bharat ke Mananiya Pradhan Mantri Ji, Shri Narendra Modi Ji. ಕರುನಾಡ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಬೆಂಗಳೂರಿನ ಮಹಾಜನತೆಗೆ ವಿಶೇಷವಾದ ನಮಸ್ಕಾರಗಳು. ಕರ್ನಾಟಕ ರಾಜ್ಯಪಥ ಪಾಲಿಗೆ ಇಂದು ಮಹತ್ವದ ದಿನವಾಗಿದೆ. ರಾಜ್ಯದಲ್ಲಿ ಹಲವಾರು ಮೂಲಭೂತ ಸೌಕರ್ಯ ಕಲ್ಪಿಸುವ ಯೋಜನೆಗಳನ್ನು ಜಾರಿಗೊಳಿಸಲು ನನಗೆ ಬಹಳ ಸಂತೋಷವಾಗುತ್ತದೆ. कर्नाटक के राज्यपाल श्री थावरचंद जी गहलोत, कर्नाटक के जनप्रिय मुख्यमंत्री श्री बसवराज जी, केंद्रीय मंत्रिपरिषद के मेरे सहयोगी प्रहलाद जोशी जी,
कर्नाटका सरकार के मंत्रीगण, सांसद और विधायकगण, बेंगलुरु के मेरे सभी भाई और बहनों, नमस्कार। डबल इंजन सरकार ने कर्नाटका के तेज विकास का जो भरोसा आपको दिया है, उस भरोसे के आज हम सभी एक बार फिर साक्षी बन रहे हैं। आज 27,000 करोड़ रुपए से अधिक के प्रोजेक्ट का लोकार्पण और शिलान्यास हो रहा है। ये प्रोजेक्ट हायर एजुकेशन, रिसर्च, स्किल डेवलपमेंट, हेल्थ, कनेक्टिविटी, ऐसे कई आयामों के साथ आपकी सेवा के लिए तैयार हो रहे हैं। यानी ये प्रोजेक्ट ईज ऑफ लिविंग और ईज ऑफ डूइंग बिजनेस दोनों को बल देने वाले हैं। भाइयों और बहनों, यहां आने से पहले मैं इंडियन इंस्टीट्यूट ऑफ साइंस और अंबेडकर स्कूल ऑफ इकोनॉमिक्स, उस यूनिवर्सिटी में शिक्षा, रिसर्च और इनोवेशन को बहुत समझने के लिए, उनके उत्साह को अनुभव करने के लिए आज मैं उनके बीच में हूं और नई ऊर्जा लेकर के निकला हूं। मैं इन कार्यक्रमों से जुड़े देश के प्राइवेट सेक्टर की भी भूरी भूरी प्रशंसा करता हूं। अब यहां कनेक्टिविटी से जुड़े उत्सव को आपके साथ, आपके बीच आकर के, और जो उमंग और उत्साह से आप लोग भरे हैं, मैं भी आपके साथ इसको सेलिब्रेट कर रहा हूं। और आप सब जानते हैं, बेंगलुरु का आज का मेरा ये आखिरी कार्यक्रम है और इसके बाद मैसूरू जा रहा हूं। वहां भी कर्नाटका की इसी विकास यात्रा को गति देने का अभियान जारी रहेगा। थोड़ी देर पहले कर्नाटका में 5 नेशनल हाईवे प्रोजेक्ट और 7 रेलवे प्रोजेक्ट का शिलान्यास किया गया है। कोंकण रेलवे के 100% बिजलीकरण के महत्वपूर्ण पड़ाव के भी हम साक्षी बने हैं। ये सभी प्रोजेक्ट कर्नाटका के युवाओं, यहां के मध्यम वर्ग, हमारे किसान भाई बहन, हमारे श्रमिक भाई बहन, हमारे उद्यमियों को नई सुविधा देंगे, नए अवसर देंगे। पूरे कर्नाटका को इन विकास परियोजनाओं के लिए बहुत बहुत बधाई, बहुत बहुत शुभकामनाएं। साथियों, बेंगलुरु देश के लाखों युवाओं के लिए सपनों का शहर बन गया है। बेंगलुरु एक भारत श्रेष्ठ भारत की भावना का प्रतिबिंब है। बेंगलुरु का विकास लाखों सपनों का विकास है और इसलिए बीते 8 वर्षों में केंद्र सरकार का ये निरंतर प्रयास रहा है कि बेंगलुरु के सामर्थ्य को और बढ़ाया जाए। बेंगलुरु में अपने सपने पूरा करने में जुटे हुए हर साथी का जीवन आसान हो, ट्रैवल टाइम कम हो, आरामदायक हो,
लॉजिस्टिक कॉस्ट भी कम से कम हो, इसके लिए डबल इंजन की सरकार ने निरंतर काम किया है। यही कमिटमेंट हमें यहां आज भी देखने को मिल रहा है। साथियों, बेंगलुरु के ट्रैफिक जाम से मुक्ति दिलाने के लिए रेल, रोड, मेट्रो, अंडरपास, फ्लाईओवर, हर संभव माध्यमों का पर डबल इंजन की सरकार काम कर रही है। बेंगलुरु के जो सबर्बन इलाके हैं, इनको भी बेहतर कनेक्टिविटी से जोड़ने के लिए हमारी सरकार प्रतिबद्ध है। मुझे बताया गया है कि बेंगलुरु के आसपास के क्षेत्रों को रेल से कनेक्ट करने के लिए 80 के दशक से ही चर्चा चल रही है। चर्चा में 40 साल। अब बताइए क्या हाल है। चालीस साल चर्चा में गए हैं। मैं कर्नाटका के भाइयों बहनों को विश्वास दिलाने आया हूं, इन चीजों को साकार करने में मैं 40 महीने मेहनत करके आपके सपनों को पूरा करूंगा। आप जानकर के हैरान हो जाएंगे, 16 साल तक ये प्रोजेक्ट फाइलों में लड़खड़ाते रहे। मुझे खुशी है कि डबल इंजन की सरकार कर्नाटका की जनता के, बेंगलुरु की जनता के हर सपने को भी पूरा करने के लिए जी जान से जुटी हुई है। बेंगलुरु सबर्बन रेलवे से बेंगलुरु की कैपेसिटी के विस्तार में बहुत मदद मिलेगी। ये प्रोजेक्ट बेंगलुरु शहर में ही रहने की मजबूरी को कम करेगा। और मैं बताता हूं साथियों, अगर 40 साल पहले जो काम करने चाहिए थे, जो काम 40 साल पहले पूरे होने चाहिए थे, आज मुझे वो काम 40 साल के बाद करने की मेरे नसीब में आया है। अगर 40 साल पहले ये चीजें पूरी हुई होती तो बेंगलुरु पे दबाव न बढ़ता, बेंगलुरु और ताकत के साथ खिल उठता। लेकिन 40 साल ये कम समय नहीं है। लेकिन साथियों, आपने मुझे मौका दिया है। मैं अब समय गंवाना नहीं चाहता हूं, पल पल आपकी सेवा के लिए खपाता रहता हूं। साथियों, आसपास के सैटेलाइट टाउनशिप, सबर्बन और ग्रामीण इलाके जब रेल आधारित रैपिड ट्रांजिट सिस्टम से कनेक्ट हो जाएंगे तो उसका मल्टीप्लायर इफेक्ट होने वाला है। सबर्बन रेलवे की तरह ही बेंगलुरु रिंग रोड भी शहर के कंजेशन को कम करेगा। ये 6 नेशनल हाईवे और 8 स्टेट हाईवे को कनेक्ट करेगा। यानी कर्नाटका के दूसरे हिस्सों में जाने वाली गाड़ियों की बहुत बड़ी संख्या को बेंगलुरु शहर में एंट्री की जरूरत ही नहीं पड़ेगी। आप भी जानते हैं कि नीलमंगला से तुमकुरू के बीच का जो ये नेशनल हाईवे है, इसके इर्द गिर्द ज्यादातर इंडस्ट्रीज है। ट्रैफिक का एक बहुत बड़ा फ्लो इस रास्ते से पर जाता है। इस हाईवे की 6 लेनिंग और तुमकुरू बाईपास से इस पूरे क्षेत्र में ट्रैवल और ट्रांसपोर्ट आसान होगा। इकोनॉमिक एक्टिविटी और बल मिलेगा। धर्मस्थला मंदिर, सूर्य मंदिर और जॉग फॉल्स जैसे आस्था और पर्यटन के अहम केंद्रों की कनेक्टिविटी को बेहतर करने के लिए जो काम हो रहा है, वो भी टूरिज्म के लिए एक नया अवसर बनकर आने वाला है। भाइयों और बहनों, बीते 8 सालों में हमने रेल कनेक्टिविटी के कंप्लीट ट्रांसफॉर्मेशन पर काम किया है।
आज रेलवे में सफर का अनुभव 8 साल पहले की तुलना में बिल्कुल अलग है। भारतीय रेल अब तेज भी हो रही है, स्वच्छ भी हो रही है, आधुनिक भी हो रही है, सुरक्षित भी हो रही है और सिटीजन फ्रेंडली भी हो रही है। हमने देश के उन हिस्सों में भी रेल को पहुंचाया है जहां इसके बारे में कभी सोचना भी मुश्किल था। कर्नाटक में भी बीते वर्षों में 1200 किलोमीटर से अधिक रेल लाइन या तो नई बनाई है या फिर चौड़ीकरण हुआ है। भारतीय रेल अब वो सुविधाएं, वो माहौल भी देने का प्रयास कर रही है जो कभी एयरपोर्ट और हवाई यात्रा में ही मिला करती थी। भारत रत्न सर एम विश्वेश्वरैया, उनके नाम पर बेंगलुरु में बना आधुनिक रेलवे स्टेशन भी इसका प्रत्यक्ष प्रमाण है। मुझे बताया गया है कि आज बेंगलुरु में लोग इस स्टेशन पर जाते हैं जैसे किसी टूरिस्ट डेस्टिनेशन पर जाएं, वो अजूबा देख रहे हैं। उनको देश बदलता हुआ उस रेलवे स्टेशन की रचना से दिखाई दे रहा है। और लोग मुझे बता रहे थे, युवा पीढ़ी तो सेल्फी लेने के लिए कतार लगा के खड़ी हो जाती है। ये कर्नाटका का पहला और देश का तीसरा ऐसा आधुनिक रेलवे स्टेशन है। इससे सुविधाएं तो आधुनिक हुई है, बेंगलुरु के लिए ज्यादा ट्रेनों का रास्ता भी खुला है। बेंगलुरु कैंटोनमेंट और यशवंतपुरा जंक्शन को भी आधुनिक बनाने का काम आज से शुरू हुआ है। साथियों, 21वीं सदी में हम सिर्फ रेल, रोड, पोर्ट, एयरपोर्ट तक सीमित नहीं रह सकते, बल्कि ट्रांसपोर्ट के ये मोड एक दूसरे से कनेक्ट भी हो, एक दूसरे को सपोर्ट भी करें, ऐसी मल्टी मॉडल कनेक्टिविटी पर ध्यान दे रहे हैं। इस मल्टी मॉडल कनेक्टिविटी को पीएम गति शक्ति नेशनल मास्टर प्लान से मदद मिल रही है। बेंगलुरु के पास बनने जा रहा मल्टी मॉडल लॉजिस्टिक पार्क इसी विजन का हिस्सा है। ये पार्क पोर्ट, एयरपोर्ट, रेलवे और रोड की सुविधाओं से कनेक्टेड होगा ताकि लास्ट माइल डिलीवरी बेहतर हो और ट्रांसपोर्टेशन की कॉस्ट कम हो। गति शक्ति की स्पिरिट से बन रहे ऐसे प्रोजेक्ट हजारों युवाओं को रोजगार भी देंगे, आत्मनिर्भर भारत के संकल्प की सिद्धि को भी गति देंगे। बहनों और भाइयों, बेंगलुरु की सक्सेस स्टोरी 21वीं सदी के भारत को आत्मनिर्भर भारत बनाने के लिए प्रेरित करती है। इस शहर ने दिखाया है कि एंटरप्रेन्योरशिप को, इनोवेशन को, प्राइवेट सेक्टर को, देश के युवाओं को असली सामर्थ्य दिखाने का अवसर देने से कितना बड़ा प्रभाव पैदा होता है। कोरोना के समय में बेंगलुरु में बैठे हमारे युवाओं ने पूरी दुनिया को संभालने में मदद की है। बेंगलुरु ने दिखा दिया है कि सरकार अगर सुविधाएं दे और नागरिक के जीवन में कम से कम दखल दे तो भारत का नौजवान क्या कुछ नहीं कर सकता है, देश को कहां से कहां पहुंचा सकता है। बेंगलुरु देश के युवाओं के सपनों का शहर है और इसके पीछे उद्यमशीलता है, इनोवेशन है, पब्लिक के साथ ही प्राइवेट सेक्टर की सही उपयोगिता है। बेंगलुरु उन लोगों को अपना माइंडसेट बदलने की सीख भी देता है। बेंगलुरु की ताकत देखिए, ये उन लोगों को अपना माइंडसेट बदलने की भी सीख देता है जो अभी भी भारत के प्राइवेट सेक्टर को, प्राइवेट एंटरप्राइज को भद्दे शब्दों से उसको संबोधित करते हैं। देश की शक्ति को
करोड़ों लोगों के सामर्थ्य को ये सत्तावादी मानसिकता वाले लोग कमतर आंकते हैं। साथियों, 21वीं सदी का भारत वेल्थ क्रिएटर्स, जॉब क्रिएटर्स का है, इनोवेटर्स का है। यही दुनिया के सबसे युवा देश के रूप में भारत की असली ताकत भी है, यही हमारी संपदा भी है। इस ताकत को प्रमोट करने के लिए जो प्रयास बीते 8 सालों में हुए हैं, उनकी चर्चा तो होती ही है, लेकिन बहुत सीमित दायरे में होती है। लेकिन बेंगलुरु जो इस कल्चर को जीता है, वहां जब मैं आया हूं तो इसकी विस्तृत चर्चा करना मैं अपनी जिम्मेदारी समझता हूं। भाई और बहनों, भारत में खेती के बाद सबसे बड़ा अगर एम्प्लॉयर है तो एसएमएसई सेक्टर है हमारा, जो देश के टियर 2, टियर 3 शहरों की इकोनॉमी को बहुत बड़ी ताकत दे रहा है। एमएसएमई इस सेक्टर से देश के करोड़ों लोग जुड़े हुए हैं। लेकिन हमारे यहां एमएसएमई की परिभाषा ही ऐसे रखी गई थी कि अगर वो खुद का विस्तार करना चाहते थे तो उनका नुकसान होता था। इसलिए वो अपने वेंचर को बड़ा करने के बजाय उसे छोटे उपक्रम की तरफ ले जाते थे। हमने इस परिभाषा को ही बदल दिया ताकि एमएसएमई ग्रोथ की तरफ बढ़े, ज्यादा एम्प्लॉयमेंट बढ़ाएं। छोटे छोटे सरकारी प्रोजेक्ट्स में भी ग्लोबल ट्रेडर्स होने से हमारे एमएसएमई के अवसर बहुत सीमित होते थे। हमने 200 करोड़ रुपए तक के टेंडर में विदेशी इकाइयों की भागीदारी को समाप्त कर दिया। यही तो आत्मनिर्भर भारत के प्रति हमारा आत्मविश्वास है। केंद्र सरकार के सभी विभागों के लिए 25% खरीद एमएसएमई से ही करने का भी निर्देश दिया गया है। यही नहीं, आज गवर्नमेंट ई मार्केट प्लेस के रूप में एमएसएमई के लिए देश के हर सरकारी विभाग, सरकारी कंपनी, डिपार्टमेंट के साथ सीधे ट्रेड करने का आसान माध्यम दिया गया है। जेम पर आज 45 लाख से अधिक सेलर्स अपने प्रोडक्ट और अपनी सर्विस उपलब्ध करा रहे हैं। भाई और बहनों, भारत के स्टार्टअप इकोसिस्टम की भी बहुत चर्चा आजकल हो रही है, जिसका बेंगलुरु बहुत बड़ा सेंटर है। बीते 8 सालों में देश ने कितना बड़ा काम किया है, ये तब समझ में आएगा जब हम अतीत के दशकों को देखेंगे। बीते दशकों में देश में कितने बिलियन डॉलर कंपनियां बनी है, आप उंगलियों पर गिन सकते हैं। लेकिन पिछले 8 साल में 100 से अधिक बिलियन डॉलर कंपनियां खड़ी हुई है, जिसमें हर महीने नई कंपनियां जुड़ रही है। 8 साल में बने इन यूनिकॉर्न्स की वैल्यूएशन आज लगभग 150 अरब डॉलर है, यानी कि करीब करीब 12 लाख करोड़ रुपए हैं। देश में स्टार्टअप इकोसिस्टम कैसे बढ़ रहा है, ये बताने के लिए मैं आपको एक और आंकड़ा देता हूं। 2014 के बाद पहले 10,000 स्टार्टअप तक पहुंचने में हमें लगभग 800 दिन लगे थे। मैं दिल्ली में आपने मुझे सेवा करने के लिए बिठाया, उसकी बात करता हूं, उसके बाद की। लेकिन हाल में जो 10,000 स्टार्टअप इस इकोसिस्टम में जुड़े हैं, वो 200 दिन से भी कम ही जुड़े हैं। तभी बीते 8 साल में हम कुछ 100 स्टार्टअप के बढ़कर आज 70,000 के पड़ाव को पार कर चुके हैं। भाई और बहनों, स्टार्टअप्स और इनोवेशन का रास्ता आराम का, सुविधा का नहीं है। और बीते 8 सालों में देश को इस रास्ते पर तेजी से बढ़ने का रास्ता भी आसान नहीं था, सुविधा का नहीं था। कई फैसले, कई रिफॉर्म तात्कालिक रूप से अप्रिय लग सकते हैं, लेकिन समय के साथ उन रिफॉर्म्स का लाभ आज देश अनुभव करता है।
रिफॉर्म का रास्ता ही हमें नए लक्ष्यों, नए संकल्पों की तरफ ले जाता है। हमने स्पेस और डिफेंस जैसे हर उस सेक्टर को युवाओं के लिए खोल दिया है जिनमें दशकों तक सिर्फ सरकार का एकाधिकार था। आज हम ड्रोन से लेकर एयरक्राफ्ट तक हर कटिंग एज टेक्नोलॉजी में भारत के युवाओं को प्रोत्साहित कर रहे हैं। यहां देश का गौरव इसरो है, डीआरडीओ का एक आधुनिक इंफ्रास्ट्रक्चर है। आज हम देश के युवाओं से कह रहे हैं कि सरकार ने जो वर्ल्ड क्लास सुविधाएं बनाई हैं, इनमें अपने विजन को, अपने आइडिया को टेस्ट करें। केंद्र सरकार युवाओं को हर जरूरी प्लेटफॉर्म दे रही है। इनमें देश का युवा मेहनत कर रहा है। जो सरकारी कंपनियां हैं वो भी कॉम्पीट करेगी, देश के युवाओं की बनाई कंपनियों के साथ कॉम्पीट करेगी, तभी हम दुनिया के साथ कॉम्पीट कर पाएंगे। मेरा साफ मानना है, उपक्रम चाहे सरकारी हो या फिर प्राइवेट, दोनों देश के एसेट हैं। इसलिए लेवल प्लेइंग फील्ड सबको बराबर मिलना चाहिए। यही सबका प्रयास है। सबका प्रयास का यही मंत्र आजादी के अमृतकाल यानी आने वाले 25 साल में आत्मनिर्भर भारत के निर्माण की ऊर्जा है। एक बार फिर सभी कर्नाटका वासियों को विकास के इन प्रोजेक्ट के लिए बहुत बहुत बधाई देता हूं और बसवराज जी के नेतृत्व में हमारा कर्नाटक और तेजी से आगे बढ़े, इसके लिए भारत सरकार कंधे से कंधा मिलाकर काम करने के लिए आपके साथ खड़ी हुई है। अनेक अनेक शुभकामनाओं के साथ आप सबको बहुत बहुत धन्यवाद। नमस्कार। For the overall development of Karnataka, the Honorable Prime Minister has assured all of us that he is with us for the overall development of Karnataka. Let's give a round of applause and thank the Honorable Prime Minister of India, Shri Narendra Modi ji. ನಾಡಿನ ಸಮಗ್ರ ವಿಕಾಸಕ್ಕಾಗಿ ಒಟ್ಟಾಗಿ ಹೆಜ್ಜೆ ಹಾಕೋಣ ಎಂಬ ಕರೆಯನ್ನ ನೀಡಿದ್ದಾರೆ. ಬಂಧುಗಳೇ,